ಕಳೆದೆರಡು ದಿನಗಳಿಂದ ಕೈರಂಪಣಿ ಮೀನುಗಾರರ ಕಣ್ಣಲ್ಲಿ ಖುಷಿ ಕಾಣ್ತಾ ಇದೆ. ದೊಡ್ಡ ದೊಡ್ಡ ಬೋಟುಗಳ ನಡುವೆ ಸಾಂಪ್ರದಾಯಿಕ ಮೀನುಗಾರರಿಗೆ ಆದಾಯವೇ ಇಲ್ಲ ಅನ್ನುವಂತಿರುವಾಗ ನಿನ್ನೆ ಅಂದಾಜು 5 ಲಕ್ಷ ಮೌಲ್ಯದ ಪಾಂಪ್ರೆಟ್ ಅಥವಾ ಮಾಂಜಿ ಮೀನಿನ ದೊಡ್ಡ ಗುಂಪೆ ಕೈರಂಪಣಿ ಮೀನುಗಾರರ ಬಲೆಗೆ ಬಿದ್ದಿದೆ. ಕೈರಂಪಣಿ ಕನ್ನಡ ಕರಾವಳಿಯ ಸಾಂಪ್ರದಾಯಿಕ ಮೀನುಗಾರಿಕಾ ಪದ್ಧತಿಯಲ್ಲಿ ಪ್ರಮುಖವಾದುದು. ಇಂಜಿನ್ ಬೋಟ್ ಶುರುವಾಗುವವರೆಗೆ ಕೈರಂಪಣಿಯ ಮೀನುಗಾರಿಕೆ ಜೀವನಾಡಿ. ನಾಡದೋಣಿಯೊಂದನ್ನು ಬಳಸಿ ಸಮುದ್ರದೊಳಗೆ ಅರ್ಧ ಕಿಲೋಮೀಟರ್ನಷ್ಟು ಬಲೆ ಬೀಸಿ 2 ಕಡೆಯಿಂದ ಬಲೆ ಎಳೆಯುವ ಕಾಯಕವದು. ಆಧುನಿಕ ಮೀನುಗಾರಿಕಾ ಸಲಕರಣೆ, ದೊಡ್ಡ ದೊಡ್ಡ ಬೋಟುಗಳು ಬಂದ ಮೇಲೆ ದಡದಲ್ಲೇ ನಿಂತು ಬಲೆ ಎಳೆಯುವ ಈ ಕೈರಂಪಣಿಯಲ್ಲಿ ಸಂಪಾದನೆ ಬಹಳ ಕಡಿಮೆ. ದಿನದ ಆದಾಯದಲ್ಲಿ 30% ದೋಣಿ ಬಲೆಗಳ ಯಜಮಾನನಿಗೆ, ಉಳಿದ 70% ಲಾಭ ಕೆಲಸ ಮಾಡಿದ ಮೀನುಗಾರರಿಗೆ. ಹೆಚ್ಚಿನ ಸಂದರ್ಭ 50, 100, 500 ಸಾವಿರಗಳಷ್ಟೇ ಸೀಮಿತವಾದ ದಿನದ ಆದಾಯ ನಿನ್ನೆ ಮೊನ್ನೆಯ ಮಟ್ಟಿಗೆ ಬಂಪರ್. ಸಾಮಾನ್ಯವಾಗಿ ಬಂಗುಡೆ, ಕಲ್ಲರ್, ಕೊಡ್ಡೈ, ತೊರಕೆ, ತಾಟೆ, ಬೊಳಿಂಜೀರ್, ಮಡಂಗ್, ಕುರ್ಚಿ ಮೀನುಗಳೇ ಜಾಸ್ತಿ ಸಿಗುವ ಈ ಕಸುಬಿನಲ್ಲಿ ನಿನ್ನೆಯ ಅದೃಷ್ಟಕ್ಕೆ ಬಿಳಿ ಪಾಂಪ್ರೆಟ್ ಬಿದ್ದಿದೆ. ಆಕಾರ, ಬಣ್ಣ ಮತ್ತು ರುಚಿಯಲ್ಲಿ ಬಹಳ ಶ್ರೇಷ್ಠವಾಗಿರುವ ಈ ಮೀನು 1 ಕೆಜಿಗೆ ಕನಿಷ್ಠ 700 ರೂಪಾಯಿಯಿಂದ ಗರಿಷ್ಠ 2000 ರೂಪಾಯಿ ದಾಟುವುದಿದೆ. ಹೋಟೆಲ್ನಲ್ಲಿ ಒಂದು ಮಾಂಜಿ ಫ್ರೈಗೆ 500 ರಿಂದ 1000, 2000ವರೆಗೂ ಬೆಲೆ ಇರುತ್ತೆ. ಪಾಂಪ್ರೆಟ್ ಮೀನಿನ ಗುಣವೇ ಹೀಗೆ. ಅವು ಗುಂಪು ಸಂಚಾರಿಗಳು, ಬಹಳ ಶಿಸ್ತಿನ ಮೀನುಗಳು. ಬೀಸಿದ ಬಲೆಯಿಂದ ಒಂದು ಮೀನು ತಪ್ಪಿಸಿಕೊಂಡಿತೋ ಅಷ್ಟು ಮೀನುಗಳು ಪರಾರಿ ಆಗ್ತವಂತೆ. ವರ್ಷದಲ್ಲಿ ಒಮ್ಮೆ ಕನ್ನಡ ಕರಾವಳಿ ಯಾವುದಾದರೊಂದು ಭಾಗದ ಕೈರಂಪಣಿ ಮೀನುಗಾರಿಗೆ ಬಿಳಿ ಮಾಂಜಿ ಒಲಿಯುವುದಿದೆ. ಕಳೆದ ವರ್ಷ ಗಂಗೋಳಿ, ಅದರ ಹಿಂದೆ ಎರ್ಮಾಳ್ ಭಾಗದವರಿ ಒಲಿದಿರ ಈ ಬಾರಿ ಮಲ್ಪೆ ತೊಟ್ಟಾಮಿನ ಜನಾರ್ದನ ತಿಂಗಳ ಪಾಲಿಗೆ ಅದೃಷ್ಟ ಒಲಿದಿದೆ. ಮೀನು ಮಿತ್ ಮಾಡಿ, ಮೀನು ಸೀದಾ ಮಿತ್ ಮಾಡಿ. ಅಜಯಣ್ಣ